ಒಂಟಿಕಾಗಿಯೊಂದು ಮನೆ ಮಂದಿಯೊಂದಿಗೆ ಬಾಂಧವ್ಯ ಬೆಳೆಸಿಕೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ಅಚ್ಚರಿ ಮೂಡಿಸಿದೆ. ಇದೇನು ಸಾಕಿದ ಕಾಗಿಯಲ್ಲ, ಪರಿಸರದ ಮಡಿಲಲ್ಲಿ ವಾಸವಾಗಿರುವ ಕಾಗಿಯಾಗಿದೆ. ಕಾಪು ಮೂಲದ ಆಶಾ ಶೇಖರ ದೇವಾಡಿಗ ದಂಪತಿಗಳು ಮುಂಬೈ ಜೋಗೇಶ್ವರದಲ್ಲಿ ನೆಲೆ ಕಂಡಿದ್ದಾರೆ. ಇವರ ಮನೆಗೆ ಕಳೆದ 1 ವರ್ಷಗಳಿಂದ ಒಂಟಿಕಾಗಿಯೊಂದು ನಿತ್ಯವೂ ಬರಲಾರಂಭಿಸಿದೆ. ಈ ಕಾಗೆ ಅಡಿಗೆ ಮನೆಯೊಳಗೆ ಭಯಪಡದೆ ತಾನಾಗಿಯೇ ಪ್ರವೇಶವನ್ನ ಪಡೆಯುತ್ತೆ. ಮನೆ ಮಂದಿ ನೀಡಿದ ಕೈ ತುತ್ತು ಸವಿಯುತ್ತೆ, ಮೈ ಸವರಿದ್ರೆ ಖುಷಿ ಪಡುತ್ತೆ, ಮಾತಿಗೂ ಸ್ಪಂದಿಸುತ್ತೆ. ಬೆಳಗಿನ ಜಾವದಲ್ಲಿ ಸರಿಯಾದ ಸಮಯಕ್ಕೆ ಮನೆಗೆ ಬರುವ ಈ ಕಾಗೆಗೆ ಮನೆ ಮಂದಿಯ ಕೈ ತುತ್ತಿಯಾಗಬೇಕಂತೆ. ಆಹಾರ ನೀಡಲು ತಡ ಮಾಡಿದ್ರೆ ಕಾ ಎಂದು ಬೊಬ್ಬಿಡ್ತಲೇ ಇರುತ್ತದೆಯಂತೆ. ಆಹಾರ ನೀಡಿದಾಗಲೇ ಕಾಗೆಯು ಕೂಗಾಟವನ್ನ ನಿಲ್ಲಿಸುತ್ತೆಯಂತೆ. ಮನುಷ್ಯ ಸೇವಿಸುವ ಎಲ್ಲ ಆಹಾರ ಮತ್ತು ಧಾನ್ಯಗಳನ್ನ ಈ ಕಾಗೆ ಸೇವಿಸುತ್ತೆ. ಉದರ ಹಸಿವು ನೀಗಿಸಿಕೊಂಡ ಬಳಿಕ ಪರಿಸರದಲ್ಲಿಯೇ ಕಾಗೆಯ ಬದುಕು ಸಾಗುತ್ತೆ. ಈ ವಿಸ್ಮಯ ಸುದ್ದಿಯನ್ನ ಮುಂಬೈಯ ಆಶಾ ದೇವಾಡಿಗ ಅವರ ಸಹೋದರ ರಾಜೇಶ್ ದೇವಾಡಿಗ ಕಾಪು ಅವರು ನೀಡಿದ್ದಾರೆ.